ಸಮ್ಮುಖದಲ್ಲಿ ಈಗ ವೇದಿಕೆಯಲ್ಲಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿ ಅದರ ಉಳಿಕೆ ಹಣದಲ್ಲಿ ಒಂದು ದತ್ತಿ ನಿಧಿಯನ್ನು ಈ ಒಂದು ಕವನ ಸ್ಪರ್ಧೆಗಾಗಿ ಮಕ್ಕಳಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಉದ್ದೀಪನಗೊಳಿಸಲಿಕ್ಕಾಗಿ, ಅವರಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸುವುದಕ್ಕಾಗಿ, ಮಕ್ಕಳನ್ನು ಸಾಹಿತಿಗಳನ್ನಾಗಿಸುವುದಕ್ಕಾಗಿ, ಸ್ವಸ್ಥ ಸಮಾಜದ ನಿರ್ಮಾಣಕ್ಕಾಗಿ ಇಂಥ ಹಲವು ಸದುದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದತ್ತಿ ನಿಧಿಯನ್ನು ಆ ಸಂದರ್ಭದಲ್ಲಿ ಅವರು ಸ್ಥಾಪಿಸಿದರು. ಇದು ಕೂಡ ನಿರಂತರವಾಗಿ ಪ್ರತಿ ವರ್ಷ ಇದು ಬೇರೆ ಬೇರೆ ಕಡೆಯಲ್ಲಿ, ಈ ಬಾರಿ ಅದು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರ ಈ ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಗಳನ್ನು ಇನ್ನಷ್ಟು ಪೂರ್ವ ತಯಾರಿಯೊಂದಿಗೆ ನಾವು, ಯಾಕೆಂದರೆ ಇದು ನಮ್ಮ ಪ್ರಥಮ ವರ್ಷ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಥಮ ವರ್ಷ. ನಮಗೆ ಸದಾ ನಮ್ಮ ನಿಕಟ ಪೂರ್ವಾಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರ ಒಂದು ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಬೇಕು. ಅವರು ತುಂಬ ಅನುಭವ ಪಡೆದವರು. ನಾವು ಮುಂದಕ್ಕೆ ತುಂಬ ಒಂದು ಪೂರ್ವ ತಯಾರಿಯೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾವು ಕವನ ಸ್ಪರ್ಧೆಗೆ ವಿಷಯ ಯಾವುದಾಗು ಅಂತೇಳಿ ನಮ್ಮ ಅಧ್ಯಕ್ಷರು ಕೇಳುವಾಗ ನಾನು ಅಮ್ಮ ಅಂತ ಹೇಳುವ ಸಬ್ಜೆಕ್ಟ್ ಕೊಟ್ಟೆ. ಯಾಕಂತೇಳಿದರೆ ಅಮ್ಮ ಅಂತ ಹೇಳುವಂಥದ್ದು ಅದು ನನಗೆ ಅತ್ಯಂತ ಪ್ರೀತಿದ್ದು ನನ್ನ ಬದುಕಲ್ಲಿ. ನಾನು ಅಮ್ಮ ತೀರಿ ಹೋದ 9 ತಿಂಗಳಲ್ಲಿ ಅಮ್ಮನ ಬಗ್ಗೆ ಮಾತೃತತ್ವಸಾರ ಕೃತಿಯನ್ನು ಬರೆದಿದ್ದೆ. ನನಗೆ ಭಾಳ ಸಂತೋಷ ಆಯಿತು. ಪ್ರಾಂಶುಪಾಲರದ್ರ ಒಂದು ಕವಿತೆಯನ್ನು ಸಭೆ ಮುಂದೆ ಹೇಳಿಬಿಟ್ರು. ಯಾಕಂತೇಳಿ ಎಲ್ಲ ಸಂಬಂಧಕ್ಕಿಂತ ಮೊದಲು ನಮಗೆ ಮನುಷ್ಯನಿಗೆ ಆರಂಭವಾಗುವುದು ತಾಯಿ ಸಂಬಂಧ. ಅದು ಹುಟ್ಟುವ ಮೊದಲೇ ಅಮ್ಮನದು ಮಗುವಿಗೆ ಜನನ ಪೂರ್ವದ ಸಂಬಂಧ, ಅದು ಆಗರ್ಭ ಸಂಬಂಧ. ಅಂತರಾತ್ಮನಿಂದ ಅದು ಆ ಗರ್ಭ ಸಂಬಂಧ. ಅಮ್ಮನದು ಮಗುವಿಗೆ ಜನನ ಪೂರ್ವದ ಸಂಬಂಧ, ಅದು ಆಗರ್ಭ ಸಂಬಂಧ. ಅಂತರಾತ್ಮನಿಂದ ಅದು ಆ ಗರ್ಭ ಸಂಬಂಧ. ಗರ್ಭದಲ್ಲಿರುವಾಗಲೇ ಆ ಸಂಬಂಧ ಆರಂಭ ಆಗ್ತದೆ. ಮತ್ತು ತಾಯಿ, ತಂದೆ, ಗುರುಗಳು ಇವರ ಬಗ್ಗೆ ಪೂಜ್ಯತೆ ಪ್ರತಿಯೊಬ್ಬರಿಗೂ ಬದುಕಲ್ಲಿ ಇರಲೇಬೇಕು. ಯಾಕಂದರೆ ತಾಯಿ ಜನ್ಮ ನೀಡ್ತಾಳೆ, ತಂದೆ ಪೋಷಿಸ್ತಾನೆ, ಗುರುಗಳು ಮಾರ್ಗ ತೋರ್ತಾರೆ. ಆದರೆ ಈ ಮೂರನ್ನು ಕೂಡ ತಾಯಿ ಮಕ್ಕಳನ್ನು ಶಾಲೆಗೆ ಕಳಿಸುವ ಮೊದಲು ಮನೆಯಲ್ಲಿ ಮತ್ತು ನಿರಂತರ ಜೀವನ ಇಡೀ ಮಕ್ಕಳಿಗೆ ಎದೆಗೌಚಿಕೊಂಡು ರಕ್ಷಣೆ ಕೊಡ್ತಾಳೆ. ಜನ್ಮ ಕೊಡೋದು ಮಾತ್ರ ಅಲ್ಲ, ಮತ್ತು ಕೊನೆಗೆ ತಪ್ಪು ಮಾಡಿದಾಗ ತಿದ್ದುತ್ತಾ ಇರುವಂಥದ್ದು. ಪ್ರತಿ ಬಾರಿ ಮಕ್ಕಳಿಗೆ ಹಾಗೆ ಮಾಡಬಾರ್ದು, ಅದು ಒಳ್ಳೆಯದಲ್ಲ, ಇದು ಒಳ್ಳೆಯದು ಅಂತ ಹೇಳ್ತಾ ಇರೋದು ತಾಯಿ ಹತ್ತಿರದಲ್ಲಿರುವಂಥದ್ದು. ಮತ್ತು ತಾಯಿಗೆ ಎಷ್ಟು ಪ್ರೀತಿ ಹೇಳಿದರೆ ಮಕ್ಕಳು ಎಷ್ಟು ಬೆಳೆದರೂ ಕೂಡ ಅವಳು ಮಕ್ಕಳೇ. ಅದಕ್ಕೊಂದು ಬರೆದಂಥ ಒಂದು ಕವಿತೆಯನ್ನು, ಯಾಕಂದರೆ ಇದು ಕವನ ಸ್ಪರ್ಧೆ, ಆದರೆ ಒಂದೆರಡನ್ನು ನಾನು ಸಭೆ ಮುಂದೆ ಹೇಳಬೇಕು ಅಂತ ಇಚ್ಛಿಸ್ತೇನೆ. ಮಕ್ಕಳು ಎಷ್ಟು ಬೆಳೆದ್ರು ತಾಯಿಗೆ ಮಗುವೆ. ನೆಂಟರು ಬಂದಿದ್ದರು ಮನೆಗೆ. ಅದೇ ನಮ್ಮ ಕವಿತೆಗೆ ಹೌದು ಒಳ್ಳೆಯ ಏನು ಹೇಳ್ತಾರೆ ಸಿಡಿಮದ್ದಿನೊಂದಿಗೆ ಸ್ವಾಗತ ಸಿಕ್ಕಿದಾಗೆ. ನೆಂಟರು ಬಂದಿದ್ದರು ಮನೆಗೆ, ಅವರು ಕರೆಗಂಟೆ ಒತ್ತುವುದರೊಳಗೆ ಅಮ್ಮ ಓಡೋಡಿ ಬಂದು ನುಡಿದಳು, ಬನ್ನಿ ಬನ್ನಿ ಮೆಲ್ಲ ಮಾತನಾಡಿ, ಮಗು ಮಲಗಿದೆ ಒಳಗೆ. ಮಗುವನ್ನು ಮೊದಲು ನೋಡುವಾಗ ಏನಾದರೂ ಇಡಲೇಬೇಕು ತಾನೇ ಅದರ ಕೈಗೆ. ನೋಟಿನೊಂದಿಗೆ ನೆಂಟರು ಮೆಲ್ಲನೆ ಹೋದರು ಕೋಣೆಯೊಳಗೆ. ಅಲ್ಲಿ ಪ್ರೌಢಶಾಲಾ ಹುಡುಗಿ ಮಲಗಿತ್ತು. ಅಮ್ಮನ ಮಗುವ ಕಂಡು ನೆಂಟರಿಗೆ ನಗು ಉಕ್ಕಿ ಬಂದಿತ್ತು. ಅಂತರಾತ್ಮನಿಂದ ಬೆಳೆದ ಮೇಲೆ ಮಗು ಎಂದರೆ ಬೇರೆಯವರಿಗೆ ಬರಬಹುದು ನಗು, ಅಮ್ಮನಿಗೆ ಮಾತ್ರ ಎಷ್ಟು ಬೆಳೆದರೂ ಅದು ತನ್ನ ಮಗು. ಹಾಗೆ ಕೊನೆಯದಾಗಿ ಒಂದು ಹೇಳ್ತೇನೆ, ತಾಯಿಗಿಂತ ಮೀರಿದ ದೇವರೇ ಇಲ್ಲ ಅಂತ ಹೇಳುವಂಥ ಒಂದು ಅರ್ಥ ಬರುವಂಥದ್ದು, ಅಥವಾ ನನಗೆ ಅನ್ನಿಸಿದ್ದನ್ನು ನಾನು ಕವಿತೆ ಬರೀತಾ ಹೋಗುವಾಗ 9 ತಿಂಗಳಲ್ಲಿ ಇದನ್ನು ಪೂರ್ಣ ಮಾಡಿದ್ದೆ. ಆ ಸಂದರ್ಭದಲ್ಲಿ ಬರೆದಂಥ ಮತ್ತು ನನಗೆ ಅತ್ಯಂತ ಇಷ್ಟವಾದ ಈ ಕವಿತೆ. ಅಮ್ಮ ತಾನೇ ಅಂತರಾತ್ಮನನ್ನು ತಂದವಳು, ಎಲ್ಲೋ ಇದ್ದವನನ್ನು ಸೆಳೆದು ತನ್ನ ಗರ್ಭದಲ್ಲಿ ಇಟ್ಟುಕೊಂಡವಳು, ರೂಪ ಕೊಟ್ಟು ಹೊತ್ತು ಹೆತ್ತವಳು. ಅಮ್ಮನೆಂದರೆ ಪರಬ್ರಹ್ಮ, ಆತ್ಮಗಳ ಪರಮಾತ್ಮ. ಈ ರೀತಿಯಲ್ಲಿ
ಈ ಮಾತೃತತ್ವ ಸಾರದಲ್ಲಿ ಬರೆದಿದ್ದೇನೆ. ಇವತ್ತು ಅಮ್ಮ ಅಂತ ಹೇಳುವಂಥ ಒಂದು ಶೀರ್ಷಿಕೆ ಕೊಟ್ಟು ಇಲ್ಲಿ ವಿದ್ಯಾರ್ಥಿನಿಯರಿಗೆ ಕವಿತೆ ಬರಲಿಕ್ಕೆ ನಾವು ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಇಲ್ಲಿ ಕನ್ನಡ ಶಿಕ್ಷಕರಾದಂಥ ಶ್ರೀ ಅರುಣ್ ಕುಮಾರ್ ಸರ್ ಅವರು ತುಂಬ ಸಹಯೋಗ ಕೊಟ್ಟರು. ನನಗೆ ಕೆಲವು ಬಾರಿ ಫೋನ್ನಲ್ಲಿ ಅವರು ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಮಕ್ಕಳ ಪ್ರಯತ್ನಕ್ಕೆ ನಾವು ಹುರಿದುಂಬಿಸ್ತಾ ಈ ಸಂದರ್ಭದಲ್ಲಿ ಅವರಿಗೆ ಕವನ ವಾಚನಕ್ಕೆ ಇದನ್ನು ಸ್ಪರ್ಧೆ ಅಂತೇಳಿ ಬಹಳ ಗಂಭೀರವಾಗಿ ಯಾರೂ ತೆಕೊಂಡು ಬಹುಮಾನ ಬರದವರು ಬೇಸರಿಸುವುದು ಬೇಡ, ಪಾಲ್ಗೊಳ್ಳುವುದು ಅತ್ಯಂತ ಮುಖ್ಯ. ಅದೇ ರೀತಿಯಲ್ಲಿ ನಿಮಗೆ ಉತ್ತೇಜನ ಕೊಡುವುದಕ್ಕಾಗಿ ಅಲ್ಲಿ ಸ್ಪರ್ಧೆಯ ರೀತಿ ನಾವು ಮಾಡಿದ್ದೇವೆ. ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕವನ ಸ್ಪರ್ಧೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಾಗಿ ಕನ್ನಡ ಶಿಕ್ಷಕರಾದಂಥ ಶ್ರೀ ಅರುಣ್ ಕುಮಾರ್ ಸರ್ರನ್ನು ವೇದಿಕೆಗೆ ಕರೀತಾರೆ. ಇಂದು ನಾವು ಅಮ್ಮನ ಬಗ್ಗೆ ಕವನ ರಚನೆ ಮತ್ತು ಕವನ ವಾಚನ ಸ್ಪರ್ಧೆಯನ್ನು ನಡೆಸಲು ಇಲ್ಲಿ ಸೇರಿದ್ದೇವೆ. ಪ್ರತಿ ಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಬದಲಾಗದೆ ಉಳಿಯುವುದು ಅದು ಒಂದೇ, ಅದು ತಾಯಿಯ ಪ್ರೀತಿ ಮಾತ್ರ. ತಾಯಿ ನಮಗೆ ಜನ್ಮವನ್ನು ನೀಡುತ್ತಾಳೆ, ಅದರ ಜೊತೆಗೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಹಾಗಾಗಿ ಪ್ರಪಂಚದಲ್ಲಿಯೇ ತಾಯಿಗೆ ಅತ್ಯುನ್ನತವಾದ ಗೌರವವನ್ನು ನಾವು ನೀಡಲಾಗುತ್ತದೆ. ತಾಯಿ ನಮಗೆ ಹೇಳಿಕೊಟ್ಟಂತಹ ಅಭ್ಯಾಸಗಳು ನಮಗೆ ದಾರಿದೀಪವಾಗುತ್ತದೆ. ಹಾಗಾಗಿ ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಎಂಬ ನಾಡುಡಿಯಂತೆ ನಾವು ಇವತ್ತು ತಾಯಿಗೆ ಪ್ರಪಂಚದಲ್ಲಿಯೇ ಗೌರವವನ್ನು ನೀಡಲಾಗುತ್ತದೆ. ಅದಕ್ಕೊಂದು ಹಿರಿಯರು ಮಾತು ಹೇಳ್ತಾರೆ, 10 ದೇವರನ್ನು ಪೂಜಿಸುವ ಮುನ್ನ ಹೆತ್ತ ತಾಯಿಯನ್ನು ಪೂಜಿಸು, ಆವಾಗ ನಿನ್ನ ಜನ್ಮ ಸಾರ್ಥಕವಾಗುತ್ತೆ. ಈ ರೀತಿಯಾಗಿ ತಾಯಿಯ ಬಗ್ಗೆ ಹೇಳಿಕೆ ಹೋದರೆ ಪದಗಳೇ ಸಿಗುವುದಿಲ್ಲ. ಪದಗಳು ಹೆಚ್ಚೆಚ್ಚಾಗಿ ಹೊಸ ಪದಗಳು ರಚನೆ ಆಗುತ್ತಾ ಹೋಗುತ್ತದೆ. ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕವನ ರಚನೆ ಮತ್ತು ಅವರದೇ ತಮ್ಮದೇ ಧ್ವನಿಯಲ್ಲಿ ವಾಚನ ಮಾಡಲು ಸಿದ್ಧರಿದ್ದಾರೆ. ನಾನು ಇವತ್ತು ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕವನವನ್ನು ರಚನೆ ಮಾಡಿದ್ದಾರೆ. ಆದರೆ ಎಲ್ಲರಿಗೂ ಕವನವನ್ನು ತಮ್ಮದೇ ಧ್ವನಿಯಲ್ಲಿ ಪ್ರಸ್ತುತ ಮಾಡಲು ಸಮಯದ ಅಭಾವ ಇರುವ ಕಾರಣ ಕೇವಲ ಅದರಲ್ಲಿ 10 ಜನರನ್ನು ಮಾತ್ರ ನಾವು ಆಯ್ಕೆ ಮಾಡಿದ್ದೇವೆ. ಹಾಗಾಗಿ 10 ಜನರು ರಚನೆ ಮಾಡಿರುವಂತಹ ಕವನವನ್ನು ತನ್ನದೇ ಆದಂತಹ ಧ್ವನಿಯಲ್ಲಿ ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ತೇನೆ. ಮೊದಲಿಗೆ ಕವನವನ್ನು ಪ್ರಸ್ತುತ ಮಾಡಲು ಬರೆದಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕೀರ್ತನ. ಇವರು ವೇದಿಕೆಗೆ ಬಂದು ಕವನವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಯಸದವಳು ಅವಳಿಗಾಗಿ ಏನನ್ನು ಕೂಡಿಡದವಳು, ತನಗಾಗಿ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನು ಕೂಡಿಡದವಳು, ತನಗಿಲ್ಲವೆಂದು ಕೊರಗದವಳು ಸೋತಾಗ ಸದಾ ಜೊತೆಗೆ ನಿಂತವಳು, ತನಗಿಲ್ಲವೆಂದು ಕೊರಗದವಳು ಸೋತಾಗ ಸದಾ ಜೊತೆಗೆ ನಿಂತವಳು, ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು, ಉಸಿರು ಹೆಸರು ಬದುಕು ಕೊಡುವವಳು, ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು, ಉಸಿರು ಹೆಸರು ಬದುಕು ಕೊಡುವವಳು, ಹಸಿದಾಗ ಹಸಿವ ನೀಗಿಸುವವಳು, ನೋವಿನಲ್ಲೂ ನಗು ಹಂಚುವವಳು, ಹಸಿದಾಗ ಹಸಿವ ನೀಗಿಸುವವಳು, ನೋವಿನಲ್ಲೂ ನಗು ಹಂಚುವವಳು, ಅಂತರಂಗದಲ್ಲಿ ಕಲ್ಮಶವಿಲ್ಲದವಳು, ಕನಸಿನಲ್ಲೂ ನಮ್ಮ ಕಾಯುವವಳು, ಅವಳೇ ಅಮ್ಮ. ಧನ್ಯವಾದಗಳು. ಮತ್ತೊಮ್ಮೆ ಜೋರಾದ ಚಪ್ಪಲೆಯ ಜೊತೆಗೆ ಅವರನ್ನು ಪ್ರೋತ್ಸಾಹ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇದೀಗ ಎರಡನೆಯ ಸ್ಪರ್ಧಿ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಫಾತಿಮತ್ ಆಶಿಕಾ ಅವರು ಬಂದು ಕವನವನ್ನು ಪ್ರಸ್ತುತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನಗೆ ನೋವಾದಾಗ ನಿನ್ನಲ್ಲೂ ನೋವು ಕಂಡಿತು, ನನಗೆ ನೋವಾದಾಗ ನಿನ್ನಲ್ಲೂ ನೋವು ಕಂಡಿತು, ನಾ ಖುಷಿಯಾದಾಗ ನಿನ್ನಲ್ಲೂ ಖುಷಿಯ ಕಂಡಿತು, ಮೋಸವಿಲ್ಲದ ಸ್ನೇಹ ಕಲ್ಮಶವಿಲ್ಲದ ನಿನ್ನಯ ಪ್ರೀತಿ, ಮೋಸವಿಲ್ಲದ ಸ್ನೇಹ ಕಲ್ಮಶವಿಲ್ಲದ ನಿನ್ನಯ ಪ್ರೀತಿ, ಅಮ್ಮ ನೀನೆಂದರೆ ಪ್ರೀತಿಯ ಕಡಲು, ಸದಾ ಒಲಿತಾಗಲೇ ನಿನಗೆ ಅನುದಿನವೂ ಸಂತೋಷವು ನಿನ್ನದಾಗಲಿ, ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ, ನೀನು ನನ್ನ ಜೀವಕ್ಕೆ ಉಸಿರು ಕೊಟ್ಟ ದೇವತೆ, ನನಗೆ ಪ್ರೀತಿ ಸಹನೆಯಿಂದ ಬದುಕಿನ ಪಾಠ ಕಲಿಸಿದ ಮಾತೆ, ಜಗತ್ತಿನ ಬೇರೆ ಯಾರೂ ಕೊಡಲಾರರು ತಾಯಿಯ ಮಮತೆ, ನೀ ಸದಾ ನಗುತ್ತಿದ್ದರೆ ಬದಲಾರರು ನನಗೆ ಯಾವುದೇ ಕೊರತೆ, ಅಮ್ಮ ನೀ ನನ್ನ ಪಾದಕ್ಕೆ ಸಮರ್ಪಿಸುವೆ ಈ ನನ್ನ ಪುಟ್ಟ ಕವಿತೆ. ಈಗ ಮುಂದಿನ ಕವನವನ್ನು ಪ್ರಸ್ತುತ ಮಾಡಲು ಬರ್ತಿದ್ದಾರೆ ನಮ್ಮದೇ ಕಾಲೇಜಿನ ವಿದ್ಯಾರ್ಥಿನಿಯಾದ ಫಾತಿಮತುಲ್ ಅಫೀಫಾ.
ಅಮ್ಮ ನಿನಗ್ಯಾರು ಸರಿಸಾಟಿ, ಎತ್ತು ಹೊತ್ತು ಸಾಕಿ ಸಲಹಿದ ನೀನು, ನನಗೆ ನಿದ್ರೆ ಕಲಿಯುವೆ ನೀನು. ಅಮ್ಮ ನಿನಗೆ ನೀನೇ ಸರಿಸಾಟಿ, ನನ್ನ ಭವಿಷ್ಯ ಬೆಳಗಿಸಲು ನೀನು ಶ್ರಮಿಸುತ್ತಿರುವೆ. ತಮ್ಮವರು ಸಂತೋಷದಲ್ಲಿ ನೀನು ಖುಷಿಯಲ್ಲಿ ಪಡುವೆ. ಅಮ್ಮ ನಿನಗಿಲ್ಲ ಯಾರು ಸರಿಸಾಟಿ, ಏಲಿ ಮುಗಿಯದ ಗೀಚಿ ತೀರದ, ವರ್ಣಿಸಲು ಪದಗಳು ಸಾಲದ ಜೀವವೇ ಅಮ್ಮ. ಜೋಗುಲ ಹಾಡಿದ ಮಮತೆಯ ಮಡಿಲು, ಜೋಗುಲ ಹಾಡಿದ ಮಮತೆಯ ಮಡಿಲು, ತುತ್ತಿಟ್ಟು ಹಸಿವ ನೀಗಿಸಿದ ಕರುಣಾಳು, ತುತ್ತಿಟ್ಟು ಹಸಿವ ನೀಗಿಸಿದ ಕರುಣಾಳು, ಬಿಗಿದಪ್ಪಿ ಮುತ್ತಿಟ್ಟ ಪ್ರೀತಿಯ ಹೊನ್ನಾಳು, ಬಿಗಿದಪ್ಪಿ ಪ್ರೀತಿಯ ಹೊನ್ನಾಳು, ಈ ಜೀವನಕ್ಕೆ ಜೀವ ಬಿತ್ತ ಜನ್ಮದಾತಳು. ತಿದ್ದಿ ತೀಡಿ ಅಕ್ಷರ ಕಲಿಸಿದವಳು ಅವಳೇ, ತಿದ್ದಿ ತೀಡಿ ಅಕ್ಷರ ಕಲಿಸಿದವಳು ಅವಳೇ, ಪ್ರತಿಕ್ಷಣವೂ ನಮಗಾಗಿ ಮಿಡಿಯುವ ಜೀವ, ಪ್ರತಿಕ್ಷಣವೂ ನಮಗಾಗಿ ಮಿಡಿಯುವ ಜೀವ, ಕನಸಲ್ಲೂ ನಿನ್ನನ್ನೇ ಬಿಗಿದಪ್ಪಿತ ಧನ್ಯತಾ ಭಾವ, ಕನಸಲ್ಲೇ ನಿನ್ನನ್ನು ಬಿಗಿದಪ್ಪಿತ ಧನ್ಯತಾ ಭಾವ. ಮಾತು ಮರೆಯಾಯಿತು ಮಮತೆಯ ಮಮತೆಯಲ್ಲಿ, ಮಾತು ಮರೆಯಾಯಿತು ಮಾತೆಯ ಮಮತೆಯಲ್ಲಿ, ಹಸಿವು ಮಾಯವಾಯಿತು ಅವಳೊಂದು ತುತ್ತಿನಲ್ಲಿ, ಹಸಿವು ಮಾಯವಾಯಿತು ಅವಳೊಂದು ತುತ್ತಿನಲ್ಲಿ, ಕನಸುಗಳು ನೂರಾಯಿತು ಅವಳಿತ್ತ ಭರವಸೆಯಲ್ಲಿ, ಕನಸುಗಳು ನೂರಾಯಿತು ಅವಳಿತ್ತ ಭರವಸೆಯಲ್ಲಿ. ಸದಾ ಕಾಳಜಿ ವಹಿಸುವ ತಾಯಿ, ಸದಾ ನನ್ನೊಂದಿಗೆ ಇರುವ ತಾಯಿ, ಸದಾ ಕಾಳಜಿ ವಹಿಸುವ ತಾಯಿ, ಸದಾ ನನ್ನೊಂದಿಗೆ ಇರುವ ತಾಯಿ, ಸದಾ ನನಗಾಗಿ ಪ್ರಾರ್ಥಿಸುವ ತಾಯಿ, ಸದಾ ಸಂಕಷ್ಟದಲ್ಲಿ ಜೊತೆಗಿರುವ ತಾಯಿ, ಸದಾ ನನಗಾಗಿ ಪ್ರಾರ್ಥಿಸುವ ತಾಯಿ, ಸದಾ ಸಂಕಷ್ಟದಲ್ಲಿ ಜೊತೆಗಿರುವ ತಾಯಿ, ಬದುಕಿನುದಕ್ಕೂ ಜೊತೆ ನಡೆದ ದೇವರಿಗೆ ನನ್ನ ಪುಟ್ಟ ಕವನ. ಕಾನದ ದೈವ ಕರುಣೆಯ ಜೀವ ಅಂತರಾಂಗದ ಭಾವ, ಕಾನದ ಜೀವ ಕರುಣೆಯ ದೈವ ಅಂತರಾಂಗದ ಭಾವ, ತನಗಾಗಿ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನು ಕೂಡಿದವಳು, ತನಗಾಗಿ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನು ಕೂಡಿದವಳು, ತನಗಿಲ್ಲವೆಂದು ಕೊರಗಿದವಳು ಸೋತಾಗ ಜೊತೆಗೆ ನಿಂತವಳು, ತನಗಿಲ್ಲವೆಂದು ಕೂಡದವಳು ಸೋತಾಗ ಜೊತೆಗೆ ನಿಂತವಳು, ನಮಗಾಗಿ ಇಡೀ ಜೀವನ ಮೀಸಲಿಟ್ಟವಳು, ನಮ್ಮ ನಗುವಲೆ ತನ್ನ ಖುಷಿ ಕಂಡವಳು. ಅವಳ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಇಲ್ಲ, ಅವಳಿಗಿಂತ ದೊಡ್ಡ ದೇವರಿಲ್ಲ, ಅವಳೇ ಅಮ್ಮ. ಧನ್ಯವಾದಗಳು. ಈಗ ಮುಂದಿನ ಕವನವನ್ನು ಪ್ರಸ್ತುತ ಮಾಡಲು ಬರ್ತಿದ್ದಾರೆ ನವಮಿ ಇವರು. ಸಂಬಂಧಗಳ ಸೆರೆ ಇದು ಸುಮಧುರ, ಅನುರಾಗದ ಬಂಧವಿದು ಎಂದು ಅಮರ, ಕಂಗಳು ಕಾಣದ ನೋವ ಅರಿಯುವ, ಕರಳು ಬಳ್ಳಿಯ ಸ್ಪಂದನೆ ಹೇಳಿ ತೀರವ ಪ್ರಬಂಧ, ಸ್ನೇಹಿತರೆ ಬನ್ನಿಸಾಲರೆ ನಾನಿನ್ನ ಸಂಬಂಧವೆಂಬ ಸಾಗರ ಮೊರೆತು, ಶಬ್ದಗಳ ಚಿರಋಣಿ ನಾನಿನ್ನ ಈ ಮಮತೆಗೆ ಅಮ್ಮ. ಅತ್ತರೆ ಬರುವುದೆನ್ನುವಳು ಗುಮ್ಮ, ಮಕ್ಕಳು ಎಷ್ಟೇ ಮಾಡಿದರು ಕರ್ಮ, ತಿದ್ದಿ ಹೇಳುವಳು ನೀತಿ ಧರ್ಮ, ನಾವು ಎಷ್ಟು ಎತ್ತಿ ಬಂದರೂ ಜನ್ಮ, ತೀರಿಸಲು ಆಗುವುದಿಲ್ಲ ನಿನ್ನ ಋಣ ಅಮ್ಮ. ಪಳೆಯೊಂದಿಗೆ ಪ್ರೋತ್ಸಾಹ ಮಾಡಬೇಕಾಗಿ ಕೇಳಿಕೊಳ್ತೀನಿ. ಮುಂದಿನ ಸ್ಪರ್ಧಿ ಕವನವನ್ನು ಪ್ರಸ್ತುತ ಮಾಡಲು ಬರ್ತಿದ್ದಾರೆ ವೀಕ್ಷಿತಾ ಇವರು. ಹೆಸರಾದವಳೆ ನನ್ನಮ್ಮ, ನನ್ನ ಉಸಿರಿಗೆ ಹೆಸರಾದವಳೆ ನನ್ನಮ್ಮ, ನನ್ನ ಕನಸಿಗೆ ಕಣ್ಣಾದವಳೆ ನೀನಮ್ಮ, ನನ್ನ ಕನಸಿಗೆ ಕಣ್ಣಾದವಳೆ ನೀನಮ್ಮ, ನನ್ನ ಕನಸಿಗೆ ಸ್ಫೂರ್ತಿಯಾದವಳೆ ನನ್ನಮ್ಮ, ನನ್ನ ಆಸೆಗೆ ಸ್ಫೂರ್ತಿಯಾದವಳೆ ನನ್ನಮ್ಮ, ನನ್ನ ಬದುಕಿಗೆ ಬೆಳಕಾದವಳೆ ನನ್ನಮ್ಮ, ನನ್ನ ಬದುಕಿಗೆ ಬೆಳಕಾದವಳೆ ನನ್ನಮ್ಮ, ನನ್ನ ನಗುವಿಗೆ ಕನ್ನಡಿಯಾದವಳೆ ನನ್ನಮ್ಮ, ನನ್ನ ನಗುವಿಗೆ ಕನ್ನಡಿಯಾದವಳೆ ನನ್ನಮ್ಮ, ಈ ನಶ್ವರ ದೇಹಕ್ಕೆ ಉಸಿರಾದವಳೆ ನನ್ನಮ್ಮ, ಈ ನಶ್ವರ ದೇಹಕ್ಕೆ ಉಸಿರಾದವಳೆ ನನ್ನಮ್ಮ, ನೀ ನನ್ನ ಉಸಿರಮ್ಮ ಅಮ್ಮ, ನೀ ನನ್ನ ಉಸಿರಮ್ಮ ಅಮ್ಮ, ನೀ ನನ್ನ ಉಸಿರಮ್ಮ. ಹಸಿರು ಹಸಿರು ಬದುಕು ಕೊಡುವವಳು, ಹಸಿದಾಗ ಹಸಿವ ನೀಗಿಸುವವಳು, ಎಲ್ಲವನ್ನು ಸಹಿಸಿ ಸಲಹುವವಳು, ತಪ್ಪು ಮಾಡಿದಾಗ ತಿದ್ದಿ ತೀಡುವವಳು, ಬೈಗುಳದಲ್ಲೂ ಪ್ರೀತಿ ಕೊಡುವವಳು, ಬದುಕಿನ ನೀತಿ ನಿಯಮಗಳ ಕಲಿಸುವವಳು, ಪ್ರತಿ ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಲ್ಲುವವಳು, ನಾವು ಗೆದ್ದಾಗ ತಾನೇ ಗೆದ್ದಂತೆ ಸಂಭ್ರಮಿಸುವವಳು, ತಾನು ಸೋತಾಗ ಆತ್ಮಸ್ಥೈರ್ಯ ತುಂಬುವವಳು, ನೋವಿನಲ್ಲೂ ನಗು ಹಂಚುವವಳು, ಅಂತರಂಗದಲ್ಲಿ ಕಲ್ಮಶವಿಲ್ಲದವಳು, ಕನಸಿನಲ್ಲೂ ನಮ್ಮನ್ನು ಕಾಯುವವಳು, ಅವಳೇ ಅಮ್ಮ. ತೋರಿಸುವವಳು ನಮಗೆ ಜಗವ ಅವಳೇ ಅಮ್ಮ, ಸಹನೆಯ ಮೂರ್ತಿಯವಳು ಅವನಿಗೆ ಸಮ, ಮಾತೆಯ ಮನಸ್ಸದು ಕೋಮಲ ಕುಸುಮ, ಅವಳನ್ನು ನಗಿಸಿದರೆ ಸಾರ್ಥಕ ಜನುಮ, ಜೊತೆಯಾಗಿ ಬರುವವರು ಅಕ್ಕ ತಂಗಿ, ಮಾಡದೆ ಬಿಡದವರು ಕೀಟಲೆ ಪಕ್ಕ, ಮದುವೆಯಾಗಿ ಹೋದರೂ ಮನೆಯ ಹೊರಗೆ, ಹರಸುತ್ತಲೇ ಇರುವಳು ಮನಸ್ಸಿನ ಒಳಗೆ, ಜೀವನದಲ್ಲಿ ಬರುವಳಾಕೆ ಮಡದಿಯಾಗಿ, ಕಾಯುವಳು ಮನೆ ಗೌರವ ಕುಲವಧುವಾಗಿ, ಮನೆಯಲ್ಲಿಟ್ಟ ಮಗಳು ಅವಳೇ ಪುಟ್ಟ ತಾಯಿ, ಕಲಿಯುವಳು
ದುಗುಡ ಮಹಾಮಾಯಿ. ಅಮ್ಮ, ಮಗಳು, ಅಜ್ಜಿ, ಅವಳು ಸಹೋದರಿಯಾಗಿ ಇರುವಳೊಮ್ಮೆ ಜೀವನದಲ್ಲಿ ಬೆನ್ನೆಲುಬಾಗಿ. ಕಷ್ಟಗಳ ಸೇರಿಸುವ ಶಕ್ತಿ ರೂಪಿಣಿ, ನಮನ ನಿತ್ಯ ಹೆಣ್ಣಿಗಾಕೆ ಸಹನೆಯ ಗಣಿ. ಈ ಒಂದು ಕವನ ಸ್ಪರ್ಧೆಯನ್ನು ಆಯೋಜಿಸುವಲ್ಲಿ ನಮಗೆ ಸಹಕರಿಸಿದಂಥ ಇಲ್ಲಿನ ಕನ್ನಡ ಶಿಕ್ಷಕರಾದಂಥ ಅರುಣ್ ಕುಮಾರ್ ಅವರಿಗೆ ಕೃತಜ್ಞತೆಗಳು. ಹಾಗೆಯೇ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿನಂದನೆ. ಇಲ್ಲಿ ಪ್ರಶಸ್ತಿ ಕೇವಲ ಸ್ಪರ್ಧೆಗಾಗಿ ನಾನು ಹೇಳಿದ್ದೆ, ಕೇವಲ ಆದರೆ ಸ್ಪರ್ಧೆ ಅಂತೇಳಿ ಮಾಡಿದ ಕೂಡಲೇ ಪ್ರಶಸ್ತಿ ಅಥವಾ ಬಹುಮಾನ ನಾವು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಅಧ್ಯಕ್ಷರ ಒಂದು ಚಿಂತನೆಯ ಪ್ರಕಾರ ಈಗ ನಾವು ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಕೊಡ್ತೇವೆ. ಆದರೆ ಇದನ್ನು ಎಲ್ಲರೂ ಸಮಚಿತ್ತೆಯಿಂದ ಸ್ವೀಕರಿಸಿ. ನಮಗೆ ನಿಮ್ಮ ಎಲ್ಲರ ಕವಿತೆಗಳು ಅತ್ಯಂತ ಇಷ್ಟ ಆಗಿದೆ. ಅದರಲ್ಲಿ ನಿಮ್ಮ ಮಾತೃಭಕ್ತಿಯನ್ನು, ಭಾವನೆಗಳನ್ನು ತುಂಬಿ ತುಂಬಿ ಸಭೆ ಮುಂದೆ ಹಾಡಿದ್ದೀರಿ, ಕಾವ್ಯ ವಾಚನ ಮಾಡಿದ್ದೀರಿ. ಎಲ್ರಿಗೂ ವಂದನೆಗಳು ಹೇಳ್ತಾ, ಈಗ ನಾವು ಸಂಪ್ರದಾಯದಲ್ಲಿ ಆರಿಸಿದ ಹಾಗೆ ಪ್ರಥಮ, ದ್ವಿತೀಯ, ತೃತೀಯ ಆರಿಸಿದ್ದೇವೆ. ಪ್ರಥಮ ಸ್ಥಾನ ಪಡೆದಂಥ ಕುಮಾರಿ ಕೀರ್ತನ ಅವರು ಪ್ರಥಮ ಸ್ಥಾನದ ಅಭಿನಂದನಾ ಪತ್ರವನ್ನು ನಮ್ಮ ನಿಕಟ ಪೂರ್ವಾಧ್ಯಕ್ಷರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಂದ ಸ್ವೀಕರಿಸಬೇಕು. ಹಾಗೆಯೇ ದ್ವಿತೀಯ ಸ್ಥಾನವನ್ನು ಫಾತಿಮಾತುಲ್ ಆಶಿಕಾ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಹಾಗೆಯೇ ತೃತೀಯ ಸ್ಥಾನವನ್ನು ಫಾತಿಮತ್ ಆಫಿಫಾ ಅವರಿಗೆ ಕೂಡ ಅಭಿನಂದನೆಗಳು. ಹಾಗೆಯೇ ಇಂದಿನ ಈ ಕವನ ವಾಚನ ಸ್ಪರ್ಧೆಯಲ್ಲಿ ಪಾಲ್ಗೊಂಡ, ಕಾವ್ಯ ವಾಚನ, ಕವಿತೆ ವಾಚನ ಮಾಡಿ ಪಾಲ್ಗೊಂಡ, ಅದೇ ರೀತಿಯಲ್ಲಿ ಬರೆಯಲು ಪ್ರಯತ್ನಿಸಿದಂಥ ಮಕ್ಕಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಯಾಕಂತೇಳಿದರೆ ಸಾಹಿತ್ಯಕ್ಕೆ ಪ್ರೇರಣೆ ನೀಡುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆಲಸ. ಈ ನಿಟ್ಟಿನಲ್ಲಿ ಇದರಲ್ಲಿ ಪ್ರಯತ್ನ ಪಟ್ಟಂಥ ಪ್ರತಿಯೊಬ್ಬರನ್ನು ಕೂಡ ಅಭಿನಂದಿಸ್ತಾ ಅಭಿನಂದನಾ ಪತ್ರವನ್ನು ನೀಡುವವರಿದ್ದೇವೆ. ಇವರ ಹೆಸರನ್ನು ಪ್ರಾಂಶುಪಾಲರು ಸಭೆ ಮುಂದೆ ಓದಿ ಹೇಳ್ತಾರೆ. ಎಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಮೆಚ್ಚುಗೆಯ ಪಾತ್ರರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರವನ್ನು ನೀಡುವ ಸಲುವಾಗಿ ಈಗ ನಾನು ಅವರ ಹೆಸರುಗಳನ್ನು ಕರೆಯುತ್ತಿರುವಾಗ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಅತಿಥಿಗಳಿಂದ ಅಭಿನಂದನಾ ಪತ್ರಗಳನ್ನು ಸ್ವೀಕರಿಸಬೇಕಾಗಿ ಕೇಳುತ್ತೇನೆ. ಮೊದಲಿಗೆ ಆಯಿಷಾ ಶಿಫಾ, ಪ್ರದೀಕ್ಷಾ, अब्दुल कादिर आशिर, रुकिया नूरा, आयशा सफ़ा, मरियम शिफाना, ನಿರೀಕ್ಷಾ, ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ನೀಡಬೇಕಾಗಿ ಕೇಳ್ಕೊಳ್ತಾರೆ. ಪುನೀತ್ ಗಟ್ಟಿ, ಬ್ಲೆನೀಶ್ ಕುಟೀನಾ, ನವಾಮಿ, ವೀಕ್ಷಿತಾ,
ಚಪ್ಪಾಳೆ ಶಬ್ದಗಳೇ ಬರುತ್ತದೆ. ಸಲ್ಮಾನ್ ಪಾರಿಶ್, ಮೊಹಮ್ಮದ್ ತನ್ಜಿಲ್, ಪೂರ್ವಿಕಾ, ಫಾತಿಮಾ ತಬ್ಶಿರಾ, ಲಕ್ಷಿತಾ, ಸಾತ್ವಿಕ್, ಮನೀಷಾ, ಧನ್ವಿತಾ. ಸಂಚಾಲಕರು, ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷರಿಂದ ಕೊನೆಯದಾಗಿ ಒಂದೆರಡು ಮಾತು. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು ಈಗ ಸಭೆಯನ್ನು ಉದ್ದೇಶಿಸಿ ಮಾತಾಡಿ. ಆತ್ಮೀಯರೇ, ಈಗಾಗಲೇ ಕವನಗಳನ್ನು ಕೆಲವರು ವಾಚಿಸಿದರು, ಕೆಲವರು ವಾಚಿಸಲಿಲ್ಲ. ಅದರಲ್ಲಿ ಹುಡುಗರು ವಾಚಿಸಲಿಕ್ಕೆ ಬರಲಿಲ್ಲ. ಮೇಲೆ ಹೇಗಿತ್ತಂತ ಗೊತ್ತಿಲ್ಲ ನಮಗೆ ಅವರ ಕವನಗಳು. ಯಾಕೆ ಹೇಳಿದರೆ, ನಿಮಗೂ ಮಾತ್ರ ಪ್ರೇಮ ಇದೆ, ಅದನ್ನು ಹೇಗೆ ತೋರಿಸಿದ್ದೀರಂತ ನಮಗೆ ಗೊತ್ತಾಗಲಿಲ್ಲ. ಯಾವಾಗಲೂ ನೀವು ಕವನ ವಾಚಿಸುವುದರಲ್ಲಿ ಉಂಟು. ಮುಖ್ಯವಾಗಿ ಯಾವುದೇ ರೀತಿ ಕವನ ಬರೆದದ್ದನ್ನು ವಾಚಿಸುವಾಗ ಬಹಳ ಸ್ಪಷ್ಟವಾಗಿ ಆ ಶಬ್ದಗಳನ್ನು ಉಚ್ಚರಿಸಿಕೊಂಡು ನಿಧಾನವಾಗಿ ಹೇಳಬೇಕು. ಆ ರೀತಿ ವಾಚಿಸಿದರೆ ಮಾತ್ರ ಎಲ್ರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಈಗ ನಮ್ಮ ಹುಡುಗಿಯರು ಒಳ್ಳೆ ರೀತಿಯಲ್ಲಿ ಬರೆದಿದ್ದಾರೆ, ಅದೇ ರೀತಿ ವಾಚಿಸಿದರು. ಆದರೆ ನೀವು ಬರೆದದನ್ನು ನಮಗೆ ಕೇಳಲಿಕ್ಕಾಗಲಿಲ್ಲ. ಭಾಳ ಬೇಸರ ಆಯಿತು. ಎಲ್ಲ ಹುಡುಗಿಯರೇ ಬಂದರು. ಅಮ್ಮನ ಹೃದಯ ಹೆಣ್ಣು ಮಕ್ಕಳಿಗೆ ಮಾತ್ರವಾ? ಹುಡುಗರಿಗೆ ಉಂಟಲ್ಲ ಅಮ್ಮನ ಹೃದಯ, ಹೇಗಂತ ಗೊತ್ತುಂಟಲ್ಲ, ಬರೆದಿದ್ದೀರಲ್ಲ ಕವನಗಳನ್ನು, ಅದು ವಾಚಿಸಬೇಕಿತ್ತು. ಹಾಗೆ ಇವತ್ತು ಎಲ್ಲ ಕವನಗಳು ಒಳ್ಳೆಯದಿತ್ತು. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಸಿ. ಇದೇ ರೀತಿ ಅಮ್ಮಂದಿರ ದಿನಾಚರಣೆಗೆ ಕೆಲವು ಪತ್ರಿಕೆಗಳು ಪ್ರಕಟಿಸ್ತವೆ, ಅಂಥದ್ದಕ್ಕೆಲ್ಲ ಕಳಿಸಿ. ಅದು ಒಮ್ಮೆ ಪ್ರಕಟ ಆಗದಿದ್ದರೂ ಪುನಃ ನೀವು ಬರೆದ ಬೇರೆ ಬೇರೆ ಕವನಗಳನ್ನು ಪ್ರಕಟಣೆಗೆ ಕಳಿಸಿ ಬೇರೆ ಬೇರೆ ಪತ್ರಿಕೆಗಳಿಗೆ. ಒಂದರಲ್ಲಿ ಬಂದ ನಂತರ ನಿಮಗೆ ತನ್ನಷ್ಟಕ್ಕೆ ಮತ್ತೆ ಆಸಕ್ತಿ ಬೆಳೀತದೆ. ಬರಲಿಲ್ಲ ಅಂತ ಬೇಸರ ಮಾಡಬೇಡಿ. ಅದೇ ರೀತಿ ಬೇರೆ ಬೇರೆ ವಿಷಯಗಳನ್ನು ಸಹ ಮಂಡಿಸ್ಬೋದು. ಈ ರೀತಿ ನಿಮ್ಮ ಸಾಹಿತ್ಯ ಪ್ರೇಮವನ್ನು ಉಳಿಸಿ ಬೆಳೆಸಿ. ಹಾಗೂ ಇದರಲ್ಲಿ ಕೆಲವರಾದರೂ ನೀವು ಮುಂದೆ ಬಂದರೆ ನಾವೊಂದು ಈ ದತ್ತಿನಿಧಿ ಮಾಡಿದ್ದಕ್ಕೆ ಸಾರ್ಥಕ ಅಂತ ನನಗೆ ಎಣಿಸ್ತದೆ. ಮತ್ತು ಇದರ ಬಗ್ಗೆ ನಾನು ನಿಮ್ಮ ಪ್ರಾಂಶುಪಾಲರ ಹತ್ರ, ಇವ್ರ ಹತ್ರ, ಚೇರ್ಮನ್ ಹತ್ರ ಮಾತಾಡ್ತೇನೆ. ಇದು ದತ್ತಿನಿಧಿ ಹೇಳಿದರೆ ಇದಕ್ಕೆ ಒಂದು ಕೊಡುಗೆ ಉಂಟು ನಿಮಗೆ. ಅದನ್ನು ನಾವು ದತ್ತಿನಿಧಿ ಇಟ್ಟು ಅದರಲ್ಲಿ ಸ್ಪರ್ಧೆ ಮಾಡೋದು. ಯಾಕೆ ಹೇಳಿದರೆ ಅದರಲ್ಲಿ 3 ಮಕ್ಕಳಿಗಾದರೂ ಬಹುಮಾನ ಕೊಟ್ಟು ಅವರಲ್ಲಿ ಹಾಗೂ ಬಾಕಿಯವರಲ್ಲೂ ಆಸಕ್ತಿ ಮೂಡಬೇಕಂತ ನಾವು ಈ ದತ್ತಿಯನ್ನು ಇಟ್ಟಿದ್ದೇವೆ. ಹಾಗಾಗಿ ಅದು ಕೊಡುವ ಕ್ರಮ ಉಂಟು. ನಾನು ಈಗಾಗಲೇ ಮಾತಾಡಿದೆ, ಅದನ್ನೀಗ ಕೊಡ್ತಾರೆ. ನೀವೆಲ್ಲರೂ ಇನ್ನು ಜೀವನದಲ್ಲಿ ಮುಂದುವರೆದು ಸಾಹಿತ್ಯ ಆಸಕ್ತಿ ಬೆಳೆಸಿ ಅದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಯಿರಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸೂರಜ್ ಇಂಟರ್ನ್ಯಾಷನಲ್ ಈ ಕಾಲೇಜಿನವರಿಗೂ ಹಾಗೂ ಎಲ್ಲ ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರಿಗೆ ಪ್ರೀತಿಯ ನಮನಗಳು. ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದವರಿಗೆ ನಗದು ಪುರಸ್ಕಾರವನ್ನು ಕೂಡ ಈಗ ನಾವು ನೀಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಅಧ್ಯಕ್ಷೀಯ ಭಾಷಣ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ ಎಸ್ ರೇವಣ್ಕರ್. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಹಾಗೂ ಸೂರಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕವನ ಸ್ಪರ್ಧೆ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುದ್ದು ಮಕ್ಕಳೇ ಹಾಗೂ ಶಿಕ್ಷಕರೊಂದವರೇ, ನಮ್ಮ ಮಕ್ಕಳು ಭಾಳ ಒಳ್ಳೆ ಕವನ ಬರೆದಿದ್ದಾರೆ ಅಮ್ಮನ ಬಗ್ಗೆ. ಅಮ್ಮ ಅಂದರೆ ದೇವರಿದ್ದಂಗೆ.
ಅಮ್ಮನಿಗೆ ನಮಸ್ಕಾರ ಮಾಡಿ ಯಾವ ಕೆಲಸ ಮಾಡಿದ್ರು ನಿಮ್ಮ ಕೆಲಸಗಳು 100% ಸಕ್ಸಸ್. ಹಾಗಾಗಿ ಫಸ್ಟ್ ಪ್ರೈಜು ತೊಗೊಂಡವರು ಸಹ ಒಳ್ಳೆ ಕವನ ಬರೆದಿದ್ದಾರೆ, ಸೆಕೆಂಡ್ ಪ್ರೈಜು, ಥರ್ಡ್ ಪ್ರೈಜು, ಎಲ್ಲ ಮಕ್ಕಳು ಒಳ್ಳೆ ಕವನ ಬರೆದ. ಅಮ್ಮನ ಬಗ್ಗೆ ಒಂದು ಪ್ರೀತಿ ಹೇಗೆ ಹುಟ್ಟುತ್ತದೆ ಅಂತ ಹೇಳಿದರೆ ಆ ಕವನದಿಂದ ಬಂದಿದೆ. ಹಾಗಾಗಿ ನೀವು ಬರೆದಂಥ ಕವನಕ್ಕೆ ಎಲ್ಲರಿಗೂ ಪಾರ್ಟಿಸಿಪೇಷನ್ ಪ್ರೈಜಸ್ಸು ಕೊಟ್ಟಿದ್ದೇವೆ. ಹಾಗೆ ಫಸ್ಟು, ಸೆಕೆಂಡ್, ಥರ್ಡು, ಈಗ ನಗದು ಬಹುಮಾನ ಸುಧಾ ಕೊಡ್ತೇವೆ, ಹಣದ ರೂಪದಲ್ಲಿ ಸುಧಾ ಕೊಡ್ತೇವೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅಮ್ಮನ ಬಗ್ಗೆ ಇನ್ನೂ ಕವನಗಳು ಬರಿತಾ ಹೋಗಿ, ಇದೇ ಥರ ಅಭ್ಯಾಸ ಮಾಡಿ. ಯಾಕಂದರೆ ಕವನ ಒಂದು ದಿವಸ ಬರೆಯೋದಲ್ಲ. ಯಾಕಂದ್ರೆ ನನಗಿದರಲ್ಲಿ ಗಂಡು ಮಕ್ಕಳು ಕವನ ಬಂದು ವಾಚನ ಮಾಡಿದವರು ಭಾಳ ಕಮ್ಮಿ, ಯಾರು ಒಬ್ಬರು ಬರಲಿಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲಿ ಹುಡುಗಿಯರೇ ಮೇಲುಗೈ ತೋರಿಸೋಕ್ಕಿಂತ ಬಾಯ್ಸ್ನವ್ರು ಸಹ ಮೇಲುಗೈ ತೋರಿಸ್ಬೇಕು. ಯಾಕಂದ್ರೆ ನಮ್ಮಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡಾಗ ಗಂಡು ಮಕ್ಕಳು ಯಾರೂ ವಾಚನ ಮಾಡಲಿಕ್ಕೆ ಬರಲಿಲ್ಲ. ಹಾಗೆ ಕನ್ನಡದಲ್ಲಿ ಅಮ್ಮನ ಬಗ್ಗೆ ಬರೆದು ವಾಚನ ಮಾಡಲಿಕ್ಕೆ ಎಷ್ಟೊತ್ತು ಬೇಕು? ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ನೀವು ಪದೇ ಪದೇ ಕವನಗಳು ಬರಿತಾ ಇರಿ. ಇದು ಈಗ ಪ್ರಥಮ ಹಂತ. ಈ ಹಂತವನ್ನು ಮುಂದಿನ ದಿನಗಳಲ್ಲಿ ನಾವು ಕವನ ಮಾಡಬೇಕು. ಎಲ್ಲರೂ 100ಕ್ಕೆ 100 ಪಾರ್ಟಿಸಿಪೇಟ್ ಆಗುವಂಗೆ ಮಾಡಬೇಕು. ಯಾಕಂದರೆ ಹುಡುಗಿಯರು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕಿಂತ ಒಂದು ಮೇಲುಗೈ ಹುಡುಗರದ್ದು ಆಗಬೇಕು. ಯಾಕಂದರೆ ನೋಡಿ, ರಿಸಲ್ಟಲ್ಲಿ ಹುಡುಗಿಯರದೇ ಮೇಲುಗೈ, ಹುಡುಗರದ್ದು ಕಮ್ಮಿ. ಹಾಗೆ ಯಾವುದೇ ವಿಷಯದಲ್ಲಿ ಹೇಳೋದು ನಾನು. ಯಾಕಂದರೆ ಇದೊಂದು ನಾವು ವೇದಿಕೆಯಲ್ಲಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಹೇಳ್ತಾ ಇದ್ದರು, ಗಂಡು ಮಕ್ಕಳದ್ದೇನು ವಾಚನ ಆಗ್ತಾ ಇಲ್ಲ ಅಂತೇಳಿ. ಅಂಥ ವಿಷಯ ಬರಬಾರ್ದು. ಹಾಗಾಗಿ ಎಲ್ಲ ಮಕ್ಕಳು ಎಲ್ಲದಕ್ಕೂ ರೆಡಿ ಆಗಬೇಕು. ನೀವು ಎಲ್ಲದಕ್ಕೂ ನೋಡಿ, ಯಾರು ಕಲಿತು ಬಂದಿರೋದಿಲ್ಲ, ಬಂದ ಮೇಲೇ ಕಲಿಯೋದು. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಆಟೋಮೆಟಿಕ್ ಡೆಫಿನೆಟ್ಲಿ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಹುಡುಗರು ಸುಧಾ 100ಕ್ಕೆ 100% ಭಾಗವಹಿಸುವಂಥ ಕೆಲಸ ನಾನು ಮಾಡಿಸಿಕೊಡ್ತೇನೆ. ಯಾಕಂದರೆ ನಿಮ್ಮ ಪರವಾಗಿ ನಾನು ಧೈರ್ಯದಲ್ಲಿ ಹೇಳ್ತೇನೆ. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಿದರೆ ಅದು ಸಾಧ್ಯ ಆಗ್ತದೆ. ನಮ್ಮ ಮನಸ್ಸಲ್ಲಿ ನಾವು ಓದಲಿಕ್ಕೆ ಕಷ್ಟನ, ಹಾಗೆ ನಾವು ಪಾರ್ಟಿಸಿಪೇಷನ್ ಮಾಡಬೇಕೋ ಬೇಡ, ಅದು ಹಿಂದೆ ಸರಿಯೋದು ಬೇಡ, ಎಲ್ಲರೂ ಸಹ ಮುಂದೆ ಸರಿಯೋದು. ಹೀಗಾಗಿ ವಿಜಯಲಕ್ಷ್ಮಿ ಶೆಟ್ಟಿಯವರ ಈ ಶೆಟ್ಟಿಯವರು ಹೇಳಿದಂತೆ ಇನ್ನು ಮುಂದಿನ ದಿನಗಳಲ್ಲಿ ನಾವು 100ಕ್ಕೆ 100 ನಮ್ಮ ಮಕ್ಕಳಿಂದ ಪಾರ್ಟಿಸಿಪೇಷನ್ ಮಾಡಿಸಿ ಅದರ ಪ್ರೈಜಸನ್ನು ಓದಿದರೆ ಮಾತ್ರ ನಿಮ್ಮ ಹೃದಯ ಓಪನ್ ಆಗ್ತದೆ. ಹಾಗಾಗಿ ಈಗಿನ ಫಸ್ಟ್ ಪ್ರೈಜ್ ಪಡೆದಂಥ ಕೀರ್ತನ್ ಅವರು ಬಂದು ನಗದು ಬಹುಮಾನವನ್ನು ಸ್ವೀಕರಿಸಬೇಕು ವಿಜಯಲಕ್ಷ್ಮಿ ಶೆಟ್ಟಿಯವರ ಕಡೆಯಿಂದ. ಸೆಕೆಂಡ್ ಪ್ರೈಜ್ ತಗೊಂಡಂಥ ಅವ್ರು ಬಂದು ನಗದು ಬಹುಮಾನವನ್ನು ಸ್ವೀಕರಿಸಬೇಕು. ಥರ್ಡ್ ಪ್ರೈಜ್ ಎಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದಿರಿ. ಹಾಗೆ ಎಲ್ಲ ಮಕ್ಕಳಿಗೆ ನಗದು ಬಹುಮಾನ ಸಿಕ್ಕಿದ್ರೆ ಎಷ್ಟು ಖುಷಿ ಆಗ್ತಿತ್ತು ನನಗೆ. ಪ್ರತಿಯೊಬ್ಬರು ಇದು ನಗದು ಬಹುಮಾನ ಅಂತ ಹೇಳಿದರೆ ನಿಮಗೆ ಒಂದು ಉತ್ತೇಜನ ಕೊಡಲಿಕ್ಕೆ. ನೀವು ಮುಂದಿನ ದಿನಗಳಲ್ಲಿ ಎಲ್ಲರೂ 61 ಮಕ್ಕಳಿದ್ದರೆ 61 ಮಕ್ಕಳು ಸುಧಾ ಪಾರ್ಟಿಸಿಪೇಟ್ ಮಾಡಿ 61 ಮಕ್ಕಳು ಸುಧಾ ಫಸ್ಟ್ ಪ್ರೈಜಿಗೆ ಪ್ರಯತ್ನ ಮಾಡಬೇಕು. ಇಂಥ ಕೆಲಸಗಳು ನಮ್ಮ ಶಾಲೆಯಲ್ಲಿ ನಿರಂತರ ಆಗಲಿ. ಯಾಕಂದ್ರೆ ನಾವು ಸೂರಜ್ ಕಲಾಸಿರಿ ಕಾರ್ಯಕ್ರಮದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮ, 1 ಲಕ್ಷ ಜನ ಸೇರಿ ನಮ್ಮ ಕಾರ್ಯಕ್ರಮ ಆಗ್ತದೆ. ಹಾಗಾಗಿ ನೀವು ಮಾಡಿದಂಥ ಕವನ, ಬರೆದಂಥ ಒಂದು ಕವನ ಅದು ಪುಸ್ತಕದಲ್ಲಿ ಪ್ರಿಂಟ್ ಮಾಡುವಂಥ ವ್ಯವಸ್ಥೆ ಸಹ ನಾವು ಮಾಡ್ತೇವೆ. ಯಾಕಂದ್ರೆ ನಮ್ಮ ಶಾಲೆಯ ಸವರ್ಣೀರ್ ಬುಕ್ ಬರ್ತದೆ. ಆ ಸವರ್ಣೀರ್ ಬುಕ್ನಲ್ಲಿ ಈ 2 ದತ್ತಿನಿಧಿ ಕಾರ್ಯಕ್ರಮದ ಪ್ರೋಗ್ರಾಮ್ಸ್ ಹಾಕಿ ಮತ್ತು ಪುಸ್ತಕವನ್ನು ಪ್ರಿಂಟ್ ಮಾಡಿ ನಿಮಗೆ ಕೊಡುವಂಥ ಕೆಲಸ ನಾವು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಈ ಸಲ ಅಮ್ಮನ ಬಗ್ಗೆ ಕವನ ಬರೆದಿರ್ಬೋದು, ನೆಕ್ಸ್ಟ್ ಇಯರ್ ಬೇರೆ ವಿಷಯ ಕೊಡ್ತೇವೆ. ಹೀಗಾಗಿ ಎಲ್ಲರೂ ಹುಡುಗರಲ್ಲಿ ಕಿವಿ ಮಾತಂತ ಹೇಳೋದೇನು ಅಂತ ಹೇಳಿದರೆ, ನೀವು ಸುಧಾ ಎಲ್ಲದಕ್ಕೂ ರೆಡಿಯಾಗಿ ಎಲ್ಲ ಸ್ಪರ್ಧೆಗೆ ನಾವು ಮುಂದೆ ಬಂದು ನಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಈ ಸಲ ನಮ್ಮ ಶಾಲೆಯಲ್ಲಿ ರ್ಯಾಂಕ್ ಸುಧಾ ಬಂದಿದೆ. 625ಕ್ಕೆ 616 ರ್ಯಾಂಕ್ ಬಂದಿದೆ ಹಳ್ಳಿಯಲ್ಲಿ. ಯಾಕಂದರೆ ನಾವು ಎಲ್ಲ ಮಕ್ಕಳನ್ನು ತೊಗೊಳ್ತೇವೆ, ಫೇಲ್ ಆದ ಮಕ್ಕಳನ್ನು ತೊಗೊಳ್ತೇವೆ, ಕಡಿಮೆ ಅಂಕ ಇದ್ದವನ್ನು ತೊಗೊಳ್ತೇವೆ. ಇಂಥ ಮಕ್ಕಳು ನಮ್ಮ ಮಕ್ಕಳು ಭಾಳ ಒಳ್ಳೆ ಮಕ್ಕಳು, ಒಳ್ಳೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ. ಇಂಥ ಮಕ್ಕಳಿಗೆ ನಾನು ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತುಂಬ ಧನ್ಯವಾದ ಹೇಳಿ ನನ್ನ ಮಾತನ್ನು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ ಶ್ರೇವಣ್ಕರ್ ಅವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಪರಿಷತ್ತಿನ ಕೋಶಾಧಿಕಾರಿಗಳಾದಂಥ ಶ್ರೀ ಸುಬ್ರಾಯ ಭಟ್ಟಿ. ವೇದಿಕೆಯಲ್ಲಿರುವ ನಮ್ಮ ಅಧ್ಯಕ್ಷರೇ, ಉದ್ಘಾಟಕರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮದವರೇ, ವಿದ್ಯಾರ್ಥಿ ಮಿತ್ರರೇ, ಈಗ
ಎರಡನೇ ದತ್ತಿ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಎರಡನೇ ದತ್ತಿ ಕಾರ್ಯಕ್ರಮ PUC ಕಾಲೇಜು ಮಕ್ಕಳಿಗೆ ಕವನ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ. ಇದು ಮಂಗಳೂರು ತಾಲೂಕು ಸಾಹಿತ್ಯ ಸಮ್ಮೇಳನ ಸಮಿತಿ 2021 ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರ ಒಂದು ಮುಂದಾಳತ್ವದಲ್ಲಿ ಆದಂತಹ ಸಮ್ಮೇಳನ. ಮತ್ತು ಯಾವುದೇ ಸಮ್ಮೇಳನ ನನಗೆ ಗೊತ್ತಿದೆ, ಸಮ್ಮೇಳನದಲ್ಲಿ ಯಾವಾಗಲೂ ಕೊರತೆ ಬಜೆಟೇ ಬರುವುದು, ಸಮ್ಮೇಳನದಲ್ಲಿ ಮಿಗತೆ ಬಜೆಟ್ ಬರುವುದು ಬಹಳ ಅಪರೂಪ, ಕೊರತೆ ಬಜೆಟೇ ಬರುವುದು. ಅದರಲ್ಲಿ ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರು 75,000 ಉಳಿಸಿದ್ದಾರೆ ಅಂತ ಹೇಳಿದರೆ ದೊಡ್ಡ ಚಪ್ಪಾಳೆ ಕೊಡಬೇಕು ನಾವು. ಆ 75,000 ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಆಗ್ತಿತ್ತು. ಆದರೆ ಅವರು ಮಕ್ಕಳ ಮೇಲೆ ಪ್ರೀತಿಯಿಂದ ಸಾಹಿತ್ಯವನ್ನು ಬೆಳೆಸಬೇಕು, ಉಳಿಸಬೇಕು, ಮಕ್ಕಳನ್ನು ಮುಂದೆ ತರಬೇಕು, ಮಕ್ಕಳ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಕವನ ಸ್ಪರ್ಧೆಯ ಒಂದು ಕಾರ್ಯಕ್ರಮವನ್ನು ಆ ದತ್ತಿ ನಿಧಿಯ ಒಳಗೆ ಇಟ್ಟಿದ್ದಾರೆ. ಇದು ಅತ್ಯಂತ ನಾವು ಗಮನಿಸಬೇಕಾದ ವಿಷಯ, ಮೆಚ್ಚಬೇಕಾದ ವಿಷಯ. ಇದಕ್ಕೆ ನಾನು ವಿಜಯಲಕ್ಷ್ಮಿ ಬಿ ಶೆಟ್ಟಿಯವರನ್ನು, ಮಂಗಳೂರು ತಾಲೂಕು ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ 2021 ಸಮಿತಿಯ ಎಲ್ಲರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಹುಡುಗರು ಸ್ವಲ್ಪ ಕಮ್ಮಿ ಬರೆದಿದ್ದಾರೆ, ಯಾಕೆಂದರೆ ಅವರಿಗೆ ಅಮ್ಮ ಅಂತ ಕೊಟ್ಟ ಕಾರಣ ಬಹುಶಃ ಇದು ಹುಡುಗಿಯರು ಮಾತ್ರ ಬರಿಬೇಕಂತ ಆಯಿತಾ ಶುರುವಿಗೆ, ಅದು ನನಗೆ ಗೊತ್ತಿಲ್ಲ. ಒಂದು ಭಾಷಣದಲ್ಲಿ ಹಿರಿಯ ಸಾಹಿತಿ ಚಂದ್ರಕಲಾ ನಂದಾವರ ಅವರು ಹೇಳಿದ ಮಾತು, ಪುರುಷರಲ್ಲಿಯೂ ಇರುತ್ತದೆ ಮಾತ್ರ ಹೃದಯ ಅಂತ. ಅದು ಮರುದಿನ ಪತ್ರಿಕೆಗಳಲ್ಲಿ ಶೀರ್ಷಿಕೆ ಬಂತು. ಹಾಗೆ ಪುರುಷರಲ್ಲಿಯೂ ಇರುತ್ತದೆ ಮಾತ್ರ ಹೃದಯ, ಚಂದ್ರಕಲಾ ನಂದಾವರ. ಹಾಗಾಗಿ ಅಧ್ಯಕ್ಷರು ವಿಜಯಲಕ್ಷ್ಮಿ ಬಿ ಶೆಟ್ಟಿ ಅವರು, ನಮ್ಮ ಅವರೆಲ್ಲ ಹೇಳಿದ ಹಾಗೆ ನಿಮ್ಮಲ್ಲಿಯೂ ಆ ಪ್ರತಿಭೆ ಇದೆ, ಅದನ್ನು ಈ ಹಂತದಲ್ಲಿ ನೀವು ಉಪಯೋಗಿಸಿಕೊಂಡ್ರೆ ಮುಂದೆ ಬಹಳ ದೊಡ್ಡ ಸಾಹಿತಿಯಾಗಿ ತುಂಬ ಹೆಸರು ಮಾಡಬಹುದು. ವಿಜಯಲಕ್ಷ್ಮಿ ಅಕ್ಕ ಹೇಳಿದ ಹಾಗೆ ಇದು ಆರಂಭ ಅಂತ ತಿಳ್ಕೊಳ್ಳಿ, ಇನ್ನೂ ಮುಂದುವರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅದನ್ನು ಅತ್ಯಂತ ಸುಂದರವಾಗಿ ಕಾಣಿಸಿಕೊಟ್ಟಂತಹ ಮತ್ತು ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ನಮ್ಮ ಅಧ್ಯಕ್ಷರು, ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಉದ್ದಕ್ಕೂ ಇದ್ದು ಸೂಕ್ತ ಮಾರ್ಗದರ್ಶನ ಸಲಹೆಯೊಂದಿಗೆ ತಮ್ಮ ಸಂಘಟನೆಯ ಅಪಾರ ಅನುಭವವನ್ನು ತಮ್ಮ ಹುದ್ದೆಯಿಂದ ನಿವೃತ್ತಿಯಾದ ಬಳಿಕವೂ ನಮ್ಮೊಂದಿಗೆ ಇದ್ದು ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರುವಂತಹ ವಿಜಯಲಕ್ಷ್ಮಿ ಅಕ್ಕನವರಿಗೆ ಅತ್ಯಂತ ಆತ್ಮೀಯವಾದ ಧನ್ಯವಾದಗಳು. ನಮ್ಮ ಅವರಿದ್ದರೆ ಯಾವ ಕಾರ್ಯಕ್ರಮವೂ ಚಂದ. ಅಮ್ಮನ ವಿಷಯ ಕೊಟ್ಟಿದ್ದಾರೆ, ಮಾತ್ರ ತತ್ವಸಾರ ಬರೆದಿದ್ದಾರೆ. ಅವರ ಬಗ್ಗೆ ಹೆಚ್ಚೇನು ಹೇಳಬೇಕಂತ ಇಲ್ಲ, ಯಾವತ್ತೂ ಕಾರ್ಯಕ್ರಮ ಚಂದ ಕಾಣಿಸಿಕೊಡುವವರು, ಉತ್ತಮ ನಿರೂಪಣೆ ಮಾಡಿದ್ದಾರೆ, ಅವರಿಗೆ ವಿಶೇಷವಾದ ವಂದನೆಗಳು. ಹಾಗೆ ಡಾಲ್ಫಿ ಸಿಕ್ವೇರ ಅವರು ಕೂಡ ನಮ್ಮೊಂದಿಗಿದ್ದು ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯಂತ ಚಂದ ಕಾಣಿಸಿಕೊಟ್ಟಿದ್ದಾರೆ. ಶಿಕ್ಷಕ ವೃಂದದವರು, ಅರುಣ್ ಕುಮಾರ್ ಅವರು, ಹಾಗೆಯೇ ಎಲ್ಲ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮ ಆಗುವಲ್ಲಿ ಬಹಳವಾಗಿ ಶ್ರಮಿಸಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಪ್ರೀತಿಯ ವಂದನೆಗಳು. ಮಾಧ್ಯಮದವರು ಸದಾ ನಮ್ಮೊಂದಿಗಿದ್ದಾರೆ, ಅವರಿಗೆ ವಂದನೆಗಳು. ವಿಶೇಷವಾಗಿ ಶಾರದಾ ಪದವಿ ಪೂರ್ವ ಕಾಲೇಜಿಂದ ನಮ್ಮ ಮಿತ್ರ ಬಂದಿದ್ದಾರೆ, ಈ ಕಾರ್ಯಕ್ರಮವನ್ನು ಸೆರೆ ಹಿಡಿದಿದ್ದಾರೆ, ಅವರಿಗೆ ವಿಶೇಷವಾದ ಧನ್ಯವಾದಗಳು. ಹಾಗೂ ಮಾಧ್ಯಮದ ಮಿತ್ರರು ದಯಮಾಡಿ ಬರಬೇಕು. ಹೊಸ ಕುರಲಿನಲ್ಲಿ ಇವತ್ತೇ ಆದಂತಹ ಗುಲಾಬಿ, ಹೊಸ ಕುರಲಿನಲ್ಲಿ ಇವತ್ತೇ ಮೂಡಿ ಬಂದಂತಹ ಗುಲಾಬಿ ಅದು ಅವರಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಗುಲಾಬಿ ನಮ್ಮ ಶಾರದಾ ಪದವಿ ಪೂರ್ವ ಕಾಲೇಜಿಂದ ಇಲ್ಲಿ ತನಕ ಬಂದು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮವನ್ನು ಸೆರೆ ಹಿಡಿದಂತಹ ನಮ್ಮ ಮಿತ್ರ, ಅವರಿಗೆ ಅತ್ಯಂತ ಆತ್ಮೀಯ ವಂದನೆಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ವಂದನೆಗಳು. ಮಕ್ಕಳೇ, ಇನ್ನಷ್ಟು ಬರೆಯಿರಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ನಮಸ್ಕಾರ.